ಉಡುಪಿಯ ಕರಾವಳಿ ಬೈಪಾಸ್ನಲ್ಲಿರುವ ಮಣಿಪಾಲ್ ಇನ್ ಹೋಟೆಲ್ ಮತ್ತು ಕನ್ವೆನ್ಷನ್ ಸೆಂಟರ್ ಪ್ರೇಮಿಗಳ ದಿನವನ್ನ ವಿನೂತನವಾಗಿ ಆಚರಿಸಿಕೊಳ್ಳಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೇಮಿಗಳ ದಿನದಿಂದ ರೊಮ್ಯಾಂಟಿಕ್ ಉಪಹಾರ ಮತ್ತು ಭೋಜನದ ವ್ಯವಸ್ಥೆಯ ಜೊತೆಗೆ ರೊಮ್ಯಾಂಟಿಕ್ ವಾಸ್ತವ್ಯವನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಫೆಬ್ರವರಿ 14 ಪ್ರೇಮಿಗಳ ದಿನ. ಪ್ರೇಮಿಗಳ ದಿನದಂದು ವಾಸ್ತವ್ಯದ ಮೂಲಕ ರೊಮ್ಯಾಂಟಿಕ್ ಉಪಹಾರ ಮತ್ತು ಭೋಜನವನ್ನ ಸವಿಯುವ ಅವಕಾಶವನ್ನ ಮಣಿಪಾಲ್ ಇನ್ ಹೋಟೆಲ್ ಕನ್ವೆನ್ಷನ್ ಸೆಂಟರ್ ಪ್ರಸ್ತುತಪಡಿಸ್ತಾ ಇದೆ. ಮಣಿಪಾಲ್ ಇನ್ ಹೋಟೆಲ್ಗೆ ಕಾಲಿಡ್ತಾ ಇದ್ದಂತೆ ಪಾನೀಯಗಳ ಮೂಲಕ ಸ್ವಾಗತವನ್ನ ಕೋರುವ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ವಿಶಾಲವಾದ ಡಿಲಕ್ಸ್ ಕೊಠಡಿಯಲ್ಲಿ ಉಳಿಯುವ ವ್ಯವಸ್ಥೆ, ವ್ಯಾಲೆಂಟೈನ್ಸ್ ಡೇಗೆ ಕೊಠಡಿ ಅಲಂಕಾರದ ಜೊತೆಗೆ ವ್ಯಾಲೆಂಟೈನ್ಸ್ ರೆಡ್ ವೆಲ್ವೆಟ್ ಕೇಕ್, ವಿರಾಸತ್ನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್, ದಂಪತಿಗಳಿಗೆ 4,999 ರೂಪಾಯಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಮಾತ್ರವಲ್ಲದೆ 799 ರೂಪಾಯಿಗೆ ಲಂಚ್ ಅಂಡ್ ಡಿನ್ನರ್ ಬಫೆಟ್ ಲಭ್ಯವಿದ್ದು, ರಿಯಾಯಿತಿಯ ಕೊಡುಗೆಗಾಗಿ ಫೆಬ್ರವರಿ 13ರ ಮೊದಲು ಕಾಯ್ದಿರಿಸಿ ಶೇಕಡಾ 20ರಷ್ಟು ರಿಯಾಯಿತಿಯನ್ನು ಪಡೆದುಕೊಳ್ಳಿ. ಮಧ್ಯಾಹ್ನ 12ರಿಂದ 3ರವರೆಗೆ ಮತ್ತು ಸಂಜೆ 7:30ರಿಂದ ರಾತ್ರಿ 10:30ರವರೆಗೆ ಸಮಯಾವಕಾಶವಿದೆ. ವಿರಾಸತ್ ಹೆರಿಟೇಜ್ ಫೈನ್ ಡೈನ್ ಬುಕಿಂಗ್ಗಾಗಿ ಕರೆ ಮಾಡಿ 8660567253 9019707124 9019707123 6366091494 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಪ್ರೇಮಿಗಳ ದಿನವನ್ನ ಸಂಭ್ರಮದಿಂದ ಆಚರಿಸಿಕೊಳ್ಳುವ ಅವಕಾಶವನ್ನ ಪಡೆದುಕೊಳ್ಳಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.